ಇದು ಉದಯಾಚಾರ್ಯ ಅವರೇ, ಯುವಕರು ಯಾಕೆ ಯುವಕರು ಈ ರೀತಿಯಾಗಿ ಬಲಿ ಬೀಳ್ತಾ ಇದ್ದಾರೆ, ಮತ್ತು ಆವಾಗ ಆರಂಭದಲ್ಲಿ ಪ್ರಶ್ನೆ ಎತ್ತಿದಾಗ ಇವರು ಕೂಡ ಮಧ್ಯಮ ವರ್ಗದವರು, ಬಡವರು, ತೀರಾ ಶ್ರೀಮಂತ ವರ್ಗದವರನ್ನು ನಾವಿಲ್ಲಿ ಕಾಣಿಸ್ತಾ ಇಲ್ಲ, ಕಾಣ್ತಾನೂ ಇಲ್ಲ. ಅವರು ಉದ್ರೇಕಕಾರಿ ಭಾಷಣಕ್ಕೂ ಬರೋದಿಲ್ಲ, ಪೆಟ್ಟು ತಿನ್ನಲಿಕ್ಕೂ ಬರೋದಿಲ್ಲ, ಪೆಟ್ಟು ಹೊಡಿಲಿಕ್ಕೂ ಬರೋದಿಲ್ಲ. ನೋಡಿ, ಆಕ್ಚುಲಿ ವಿಷಯ ಅಂತ ಹೇಳಿದ್ರೆ, ಈ ಮೋರಲ್ ಪೊಲೀಸಿಂಗ್ ಆಗಿರ್ಬೋದು ಅಥವಾ ಈ ಪ್ರಚೋದನಕಾರಿಯಾದ ಭಾಷಣವನ್ನು ಮಾಡ್ತಿರ್ಬೋದು, ಇದು ಎಲ್ಲ ಒಂದು ಬೇರೆ ಒಂದು ದೊಡ್ಡ ಒಂದು ತಪ್ಪನ್ನು ಹೊದಿಕೆ ಹಾಕಿ ಮುಚ್ಚಲಿಕ್ಕೆ ಮಾಡುವಂತಹ ಒಂದು ಕೆಲವೊಂದೊಂದು ತಂತ್ರಗಳು ಇದೆಲ್ಲ. ಈಗ ಇರುವಂತಹ ದೊಡ್ಡ ದೇಶದ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಒಂದು ನಿರುದ್ಯೋಗ ಸಮಸ್ಯೆ, ಬೆಲೆ ಏರಿಕೆ. ಅದು ಯಾರೇ ಇರಲಿ, ಒಂದು ಆಡಳಿತದಲ್ಲಿ ಬೆಲೆ ಏರಿಕೆ ಬಗ್ಗೆ ಜನ ಮಾತಾಡುದಿಲ್ಲ, ಅವರಿಗೆ ಬೇಡ. ಯಾಕಂತ ಹೇಳಿದ್ರೆ ನೋಡಿ, ಹೇಳ್ತಾರೆ ಹಿಂದುತ್ವ ಮತ್ತೆ ಈ ತರದ ಎಜೆಂಡಾಗಳನ್ನೆಲ್ಲ ಹುಡುಗರ ತಲೆಗೆ ಹುಕ್ಕಿಸಿಬಿಟ್ರೆ ಅವರಿಗೆ ಒಂದು ಹೇಗೆ ಅಂತ ಹೇಳಿದ್ರೆ, ನಿಮ್ಗೆ ಒನ್ ನೈಟ್ ಸ್ಟಾರ್ ಆಗಿ ಬಿಡ್ಬೋದು ಅಂತ ಹೇಳಿ. ಈಗ ನೋಡಿ, ಮೊನ್ನೆ ಚೈತ್ರ ಕುಂದಾಪುರ್ ಅವರು ಬಂದು ಭಾಷಣ, ಕೆಲವು ಉದ್ರೇಕಕಾರಿ ಭಾಷಣಗಳನ್ನು ಆಗ್ತದೆ ಅಂತ MJ ಹೆಗ್ಡೆ ಅವರೇ, ಓವರ್ ನೈಟ್ ಸ್ಟಾರ್ ಆಗ್ಲಿಕ್ಕೆ ಆಗುತ್ತೆ ಅಂತ ಅಂದ್ರೆ. ಉದಾಹರಣೆ ಕೊಡ್ತೇನೆ ತರಣ್ಣ. ಈ ವಿಚಾರವಾಗಿ ಒಂದು ಬೇರೆ ಒಂದು ವಾಹಿನಿಯಲ್ಲಿ ಡಿಬೇಟ್ ನಡೀತಾ ಇತ್ತು. ಅವಾಗ ಒಬ್ರು ಫೋನ್ ಮಾಡಿ ಒಬ್ರು ಹೆಂಗಸಿಗೆ ಧಮಕಿ ಹಾಕ್ತಾರೆ, ನೀವು ಬನ್ನಿ ನಿಮ್ಗೂ ಹೊಡಿತೇವೆ ಅಂತ ಹೇಳಿ. ಅಲ್ಲಿ ಆದವ ಸ್ಟಾರ್ ಆದವ, ಅವನೀಗ ಯಾವ್ದಾದ್ರು ಅದಕ್ಕೆ ಸಂಬಂಧಪಟ್ಟ ಸಂಘಟನೆ, ಸಂಘ ಸಂಸ್ಥೆಯವರು ಯಾರಿದ್ದಾರೆ ನೋಡಿ, ಅವ್ರು ಕರೆದು ಬಿಟ್ಟು ಅವನಿಗೊಂದು ಶಾಲ್ ಹಾಕಿ, ಅವರೊಬ್ಬ ಲೀಡರ್ ಅವನಿಗೊಂದು ಹೀಗೆ ಮಾಡಿದ್ರುಂಟಲ್ಲ, ಅವನ ಮತ್ತೆ ಫುಲ್ ಅವನ ಸ್ಟೈಲೇ ಚೇಂಜ್. ಮತ್ತೆ ಯಾವ್ದಾದ್ರು ಒಂದು ಸಣ್ಣ ಪುಟ್ಟ ಕೇಸಲ್ಲಿ ಪೆಟ್ಟಿಂಗ್ ಆಗಿ ಒಳಗೆ ಹೋಗಿ ಹೊರಗೆ ಬಂದಂತ ಹೇಳಿದ್ರೆ ಅವನನ್ನು ಮತ್ತೆ ಇಲ್ಲಿ ತಡಿಲಿಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಅಂದ್ರೆ ಏಕೆ ಅಂತಂದ್ರೆ ನೋಡಿ, ಅದು ಹೇಗೆ ಕ್ರಿಯೇಟ್ ಆಗ್ತದೆ ಅಟ್ಮಾಸ್ಫಿಯರ್ ಅಂದ್ರೆ, ಆ ರೀತಿ ವಾತಾವರಣವನ್ನ ಜನ, ಈಗ ಒಂದು ಮಾತಿದೆ, ನೀನು ಪ್ರೀತಿಯಿಂದ ಗೆಲ್ಲು ಸಮಾಜವನ್ನ ಅಥವಾ ಭೀತಿಯಿಂದ ಗೆಲ್ಲು ಅಂತ. ಪ್ರೀತಿಯಿಂದ ಗೆಲ್ಲಿಕ್ಕೆ ನಮ್ಮ ಸಮಾಜದಲ್ಲಿ ತುಂಬಾ ಕಷ್ಟ ಉಂಟು, ಆಯ್ತಾ? ಸೊ ಭೀತಿಯಿಂದ ಈಸಿ ಉಂಟು. ಸೊ ಈ ಭೀತಿಯಿಂದ ಗೆಲ್ಲಲಿಕ್ಕೆ ಈ ಯುವಕರಿಗೆ ಒಂದು ಈಸಿ ಆದ ಮಾರ್ಗ ಅಂತ ಆಗಿದೆ ಅದು. ಎಲ್ಲಾ ಈಗ ಇದಕ್ಕೆ ಗುಂಪಿನಲ್ಲಿ ಯಾರಾದರ ಮೇಲೆ ದಾಳಿ ಮಾಡೋದು, ಹೊಡೆಯುವಂತದ್ದು, ಅದನ್ನು ಮತ್ತೆ ಫೇಸ್ಬುಕ್ ಅಲ್ಲೋ ಮತ್ತೊಂದರಲ್ಲೋ ಫೋಟೋವನ್ನು ಶೇರ್ ಮಾಡುವಂತದ್ದು, ಸಾಂಗ್ ಹಾಕಿ ಅದನ್ನು ನೋಡಿ ನಮ್ಮ ಮುಸ್ಲಿಂ ಹುಡುಗರು ಕಲ್ತರು. ನಾನು 90ಯಲ್ಲಿ ಹಿಂದೂ ಸಂಘಟನೆಗಳಲ್ಲಿ ಇರುವಾಗ ಮುಸ್ಲಿಮ್ಸ್ ಅಷ್ಟೇ ಆಕ್ಟಿವ್ ಇರಲಿಲ್ಲ, ಆ ಸಂಘಟನೆಗಳು ಆಮೇಲೆ ಬಂದದ್ದು. ಸೊ ಈಗ ಅವರು ಕಲ್ತರು, ಅವರು ಸ್ಟಾರ್ಟ್ ಮಾಡಿದ್ರು ಟೈಗರ್ ಹಾಕಿ ಡಂಗ್ ಡೈ 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 ಅಂತ ಒಂದು ಪದ್ಯ ಉಂಟು, ಆ ಯಾವುದೋ ಒಂದು ಕನ್ನಡ ಅದೆಲ್ಲದಕ್ಕೂ ಅದೇ ಆ ಪದ್ಯ ಹಾಕಿ ಅವನನ್ನು ಪ್ರೊಜೆಕ್ಟ್ ಮಾಡ್ತಾರೆ. ಇಲ್ಲಿ ಅವ ಲೀಡರ್ ಆಗ್ತಾನೆ. ಲೀಡರ್ ಆದ್ಮೇಲೆ ಅವನಿಗೆ ಇನ್ಕಮ್ ಸ್ಟಾರ್ಟ್ ಆಗ್ತದೆ. ವಸೂಲಿ ಅಂತವೂ ಅಲ್ಲ, ಅದು ಅದಕ್ಕೆ ದುಡ್ಡು ಕೊಡುವವರಿದ್ದಾರೆ. ವಸೂಲಿ ಅಂತ ಬಲಾತ್ಕಾರ ಹಪ್ತ ಅಂತಾನು ನಾನು ಹೇಳುದಿಲ್ಲ, ಬೆಳೆಸೋರಿದ್ದಾರೆ. ಅವನಿಗೆ ಸಂಘಟನೆ ನೋಡಿ, ನಾನು ಮುಸ್ಲಿಮರಿಗೆ ಒಬ್ಬ ನಾಯಕ ಹೋಗಿ ಹೇಳ್ತಾನೆ, ನಿಮಗೆ ಹಿಂದೂಗಳಿಂದ ನಾನು ರಕ್ಷಣೆ ಕೊಡ್ತೇನೆ, ನಮ್ಮ ಸಂಘಟನೆಯನ್ನು ಬೆಳೆಸಿ ಅಂತ ಹೋಗಿ ಮುಸ್ಲಿಮರು ಅವನಿಗೆ ದುಡ್ಡು ಕೊಡೋರಿದ್ದಾರೆ. ಹಿಂದೂ ಒಬ್ಬ ಹೋಗಿ ಹೇಳ್ತಾನೆ, ನಾನು ನಿಮ್ಮನ್ನ ಮುಸ್ಲಿಮರಿಂದ ರಕ್ಷಣೆ ಮಾಡ್ತೇನೆ, ನಮ್ಮ ಸಂಘಟನೆ ಪ್ರಬಲ ಆಗ್ಬೇಕು, ಇದೆಲ್ಲ ಕತೆ ಹೇಳ್ತಾರೆ, ವಿಡಿಯೋಗಳನ್ನೆಲ್ಲ ತೋರಿಸ್ತಾರೆ. ಎಲ್ಲಿದು? ಪಾಕಿಸ್ತಾನದು, ಇರಾನು, ಇರಾಕು, ಅಫ್ಘಾನಿಸ್ತಾನು, ಎಲ್ಲೆಲ್ಲಿದೆ ಯಾವ್ದಾವ್ದೋ ವಿಡಿಯೋಗಳೆಲ್ಲ ಬರ್ತದೆ. ಹಾಗ ಏನಾಗ್ತದೆ, ಅಲ್ಲಿ ಒಂದು ಸಂಘಟನೆ ಪ್ರಾರಂಭ, ಶಕ್ತಿ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದಕ್ಕೆ ಆರ್ಥಿಕ ವ್ಯವಸ್ಥೆ ಬೇಕಲ್ಲ, ಇಲ್ಲ ದುಡ್ಡು ಎಲ್ಲಿಂದ ಬರುದು ಇವರಿಗೆ? ಹಾಗಾಗಿ ಆಗ ಏನಾಗ್ತದೆ, ಅವ ಲೀಡರ್ ಆದ ಕೂಡಲೇ, ಈಗ ಒಬ್ಬ ಸಜ್ಜನ ವ್ಯಕ್ತಿ ಲೀಡರ್, ನಾವೊಂದು ಬಸ್ಸಲ್ಲಿ ಇಳಿದು ನಡ್ಕೊಂಡು ಹೋದ್ರು, ಯಾರೋ 4 ಜನ ನಮಸ್ಕಾರ ಹೇಳ್ತಾರೆ, ಓಕೆ ಫೈನ್. ಅದೇ ಒಂದು 10 ಜನ 20 ಜನ ಇವ್ರು ಹೇಳಿದಾಗೆ ಹೀಗೆ ಮಾಡಿಕೊಂಡು ತಿಗಲೆ ಹೀಗೆ ಮಾಡಿಕೊಂಡು ಹೀಗೆ ಹೋಗುವಾಗ ಅವನಿಗೆ ಭೀತಿಯಿಂದ ಒಬ್ಬ ಸಜ್ಜನನಿಗೆ ಸಿಗುವಗಿಂತ ಹೆಚ್ಚಿನ ಗೌರವ ಅಲ್ಲಿ ಸಿಗ್ತದೆ, ಸಮಾಜದ ಮಾನ್ಯತೆ ಸಿಗ್ತಾ ಉಂಟು. ಒಂದು ಕಾರ್ಯಕ್ರಮಕ್ಕೆ ಅವ ಬಂದ ಅಂತಾದ್ರೆ ಎದ್ದು ನಿಲ್ಲುವುದೇನು, ಅವನನ್ನು ತಂದು ಕೂತ್ಗೊಳಿಸುವುದೇನು, ಅವನಿಗೆ ಆ ರೆಸ್ಪೆಕ್ಟು, ಅದ್ರ ಮೇಲೆ ನಿಮ್ಮ ಮೀಡಿಯಾದವರು ಅವನ ಕ್ಯಾಮರಾಕ್ಕೆ ಅವನನ್ನು ಹಿಡಿದು ಅವನನ್ನು ಹೀರೋ ಥರ ಪ್ರೊಜೆಕ್ಟ್ ಮಾಡೋದೇನು, ಇದು ಯುವಕರಿಗೆ ಒಂದು. ಈಗ 90ಯ ಮೊದಲು ಅಂಡರ್ ವರ್ಲ್ಡ್ಗಳಿತ್ತು ಮಂಗಳೂರಿನಲ್ಲಿ, ವಿಪರೀತ ಗ್ಯಾಂಗ್ಗಳಿತ್ತು. ಅದು 90 ನಂತರ ನಿಧಾನವಾಗಿ ನಶಿಸಿ ಹೋಯಿತು. ಸೊ ಆ ಅಂಡರ್ ವರ್ಲ್ಡಿನ ಕಲ್ಚರ್ ಇವತ್ತು ಮುಸ್ಲಿಮು ಅಥವಾ ಹಿಂದೂ ಅಥವಾ ಕ್ರಿಶ್ಚಿಯನ್ ಹೆಸರಿನಲ್ಲಿ ಸ್ಟಾರ್ಟ್ ಆಗಿದೆ. ಇದು ಅಪಾಯಕಾರಿ. ಇದು ದುರಂತ ಏನು ಅಂದರೆ, ನನಗೆ ಆ ಯುವಕರ ಬಗ್ಗೆ ಯಾವ ಆಕ್ಷೇಪವೂ ಇಲ್ಲ. ನನಗೆ
ಅವರ ಬಗ್ಗೆ ಬೇಸರ ಇದೆ, ಅವರನ್ನು ನೋಡಿದ್ರೆ ಬೇಜಾರಾಗ್ತದೆ. ಯಾಕೆಂದ್ರೆ ಅಲ್ಟಿಮೇಟ್ಲಿ ಕೊನೆಗೆ ಅವ್ರು ಸಫರ್ ಆಗ್ತಾರೆ. ಅದನ್ನು ಇಟ್ಟುಕೊಂಡು ಯಾರ್ಯಾರೋ ಲೀಡರ್ ಆಗ್ತಾರೆ, ಯಾರ್ಯಾರೋ ಇದಕ್ಕೆ ಹೋಗ್ತಾರೆ, ಇವರು ಜೈಲಿಗೆ ಹೋಗ್ತಾನೆ ಇರ್ತಾರೆ ಮತ್ತು ಸಫರ್ ಆಗ್ತಾರೆ. ಆದ್ರೆ ಇಲ್ಲಿ ಯುವಕರಿಗೆ ಹೇಳ್ಬೇಕಾದಿಷ್ಟೇ, ನೀವು ನೋಡಿ, ನೀವು ಹೇಳುವಂಥ ಲೀಡರ್ಗಳು ಆಯ್ತು ತಿಗಲೆ ತೋರಿಸಿ 10 ಜನರನ್ನು ಹಿಂದೆ ಮುಂದೆ ಇಟ್ಟುಕೊಂಡು ಅವನಿಗೆ ನಾಳೆ ಎಲೆಕ್ಷನ್ ಬರುವ ಹೊತ್ತಿಗೆ ಟಿಕೆಟ್ ಕೊಡ್ತಾರಾ? ಇಲ್ಲ. ಅಲ್ಲ, ಮತ್ತೆ ಇನ್ನೊಂದು ವ್ಯತ್ಯಾಸ ಏನ್ ಹೇಳಿದ್ರೆ, ಆ ಮುಸ್ಲಿಂ ಲೀಡರ್ ಯಾರಿದ್ದಾರೆ ನೋಡಿ, ಅಥವಾ ಹಿಂದೂ ಲೀಡರ್, ಆ ಲೀಡರ್ನವರು ಬಾಯ್ ಅವರು ಒಂದೇ ಹೈ ಲೆವೆಲ್ ಅಲ್ಲಿ ಅವರು ಒಟ್ಟಿಗೆ ಕೂತ್ಕೊಂಡು ಎಲ್ಲ ವ್ಯವಸ್ಥೆ ಎಲ್ಲ ಮಾಡುವಂತದ್ದು ಎಲ್ಲ ಮಾಡ್ತಾರೆ. ಅವರು ಒಟ್ಟಿಗೆ ಕೂತ್ಕೊಂಡು ಮತ್ತೆ ಅವರು ಒಟ್ಟಿಗೆ ಕೂತ್ಕೊಂಡೇ ಸ್ಟ್ರಾಟಜಿ ಮಾಡ್ತಾರೆ. ಇವತ್ತು ನಿಮ್ಮ ಸಮಾಜದವರದ್ದು ಯಾರಾದ್ರೂ ಒಬ್ಬರನ್ನು ಇವರಿಗೆ ಹೀಗೆ ಮಾಡು ಹಾಗೆ ಮಾಡು ಅಂತೇಳಿ ಅದು ಅವರವರ ಒಳಗೆ ಸೆಟ್ಟಿಂಗ್ ಮಾಡ್ಕೊಂಡಿರ್ತಾರೆ. ಪಾಪದವರು ಬಕ್ರ ಆಗಿ ಸಾಯ್ತಾರೆ. ಈಗ ನೋಡಿ, ಸಂಘಟನೆಗೆ ನಂದು ವಿರೋಧ ಇಲ್ಲ, ಹಿಂದೂ ಸಂಘಟನೆಗೂ ವಿರೋಧ ಇಲ್ಲ, ಮುಸ್ಲಿಂ ಜಗತ್ತಿನಾದ್ಯಂತ ಎಲ್ಲ ಧರ್ಮ ಎಲ್ಲ ಜಾತಿ ಸಂಘಟನೆಗಳು. ಹಿಂದೂಗಳು ಯಾಕೆ ಸಂಘಟನೆ ಇರಬಾರ್ದು? ಸಂಘಟನೆ ಇರಬಾರ್ದು ಹೇಳೋದು ಕಾನ್ಸ್ಟಿಟ್ಯೂಷನ್ ಅಲ್ಲಿ ವಿರೋಧ. ಅದು ಅವರ ಹಕ್ಕು, ಪ್ರತಿಯೊಬ್ಬರ ಹಕ್ಕು. ನಾಳೆ ನೀವು ಒಂದು ಸಂಘ ಎಲ್ಲರೂ ಮಾಡಿ. ಆದ್ರೆ ಈಗ ನಾನು ಹೇಳುದು ಕಾರ್ಯಕ್ರಮಗಳು ಹೇಗಿರ್ಬೇಕು. ಈಗ ನಿಮ್ಮದೇನು ಬೀದಿಯಲ್ಲಿ ಈಗ ನೀವು ಹೇಳುದು ಅನೈತಿಕ ಅಂತ ಹೇಳ್ತೀರಿ. ಎಂಥದ್ದು ಮುಸ್ಲಿಂ ಹುಡುಗನ ಹುಡುಗಿಯ, ಹಿಂದುವ ಹುಡುಗ. ಅದು ನಾನು ಕೇಳೋದು, ನೀವು ನಿಮ್ಮ ಸಮಾಜದ ಹುಡುಗಿಯರು ದಾರಿ ತಪ್ಪಿ ಹೋಗಬಾರ್ದು ಹೇಳುವ ನಿಮ್ಮ ಒಂದು ಸಹಜವಾದಂಥ ಒಂದು ಫೀಲ್ ಇದೆ ಅಂತ ಇಟ್ಕೊಳ್ಳು. ಐ ರೆಸ್ಪೆಕ್ಟ್ ಇಟ್. ನೀವು ಅದನ್ನು ಎಲ್ಲಿ ಸರಿ ಮಾಡಬೇಕು? ಇವತ್ತಿನ ಭಾರತದ ವ್ಯವಸ್ಥೆಯಲ್ಲಿ ಮನೆಯವರು ಸರಿ ಮಾಡಬೇಕು, ಎರಡನೇದು ಸ್ಕೂಲಲ್ಲಿ ಸರಿ ಮಾಡಬೇಕು, ಶಿಕ್ಷಣ. ಈ ಮನೆಗೆ ನೀವು ಮಾಹಿತಿ ಕೊಡೋದು ಮಾತ್ರ ನಿಮ್ಮ ಕೆಲಸ ಆಗಬೇಕು. ಅದನ್ನು ಸರಿ ಮಾಡಬೇಕಾದಂಥದ್ದು ಮನೆಯವರು. ಆ ಮನೆಯವರಿಗೆ ಮಾಹಿತಿ ಕೊಡೋದು ಮೊದಲ ಕರ್ತವ್ಯ ಆಗಬೇಕು. ಇದಕ್ಕೆ ಸೊಲ್ಯೂಷನ್ ನಾನು ಹೇಳಿ ನಿಜವಾಗಿ ಕಾಳಜಿ ಇದ್ದವರಾದರೆ. ಎರಡನೇದು, ನೀವು ಮನೆಗೆ, ಈಗ ನಾನೊಂದು ಕೇಳ್ತೇನೆ, ಮುಸ್ಲಿಂ ಸಂಘಟನೆಗಳಾಗಲಿ ಹಿಂದೂ ಸಂಘಟನೆಗಳಾಗಲಿ, ನೀವು ಮನೆಗೆ ಹೋಗಿ ಯಾಕೆ ಇದರ ಬಗ್ಗೆ ಮಾತಾಡೋದಿಲ್ಲ, ಪ್ರಚಾರ ಮಾಡೋದಿಲ್ಲ? ಅದು ನೀವು ಆರಂಭದಲ್ಲಿ ಹೇಳಿದ್ರಲ್ಲ ತುಂಬ ಕಷ್ಟ ಅಂತ. ಪ್ರೀತಿ ತೋರಿ, ಆ ಪ್ರೀತಿಯ ಮೂಲಕ, ವಿಶ್ವಾಸದ ಮೂಲಕ ಏನೋ ನಾನು ಕೆಲಸ ಮಾಡಿ ನಾನೊಬ್ಬ ಲೀಡರ್ ಆಗ್ಬೇಕಂತ ಹೇಳಿದ್ರೆ ತುಂಬ ಪರಿಶ್ರಮ ಬೇಕು, ತುಂಬ ದಿನಗಳು ಬೇಕು, ತುಂಬ ದಿವಸ ಕೆಲಸ ಮಾಡಬೇಕು, ಮನೆ ಬಾಗಿಲಿಗೆ ಹೋಗಬೇಕು. ಅದಕ್ಕಿಂತ ಬೀದಿಯಲ್ಲಿ ನಿಂತು ಹೊಡೆದ್ರೆ ಟಾಪ್ ವಿಡಿಯೋ ವೈರಲ್ ಆಯಿತು. ಅಲ್ಲ, ಮತ್ತೆ ಇನ್ನೊಂದು ಉದಯ ಆಚಾರ್ಯ ಅವರು ಹೇಳಿದಾಗೆ ಓವರ್ ನೈಟ್ ನೀವೊಂದು ಹೀರೋ ವಿಲನ್, ನಿಜವಾಗಿ ವಿಲನ್ ಅವನು, ಬೀದಿಯಲ್ಲಿ ಅವನು ಹೀರೋ ಆಗಿ ಬಿಡ್ತಾನೆ. ಅಲ್ಲ, ಮತ್ತೆ ಇನ್ನೊಂದು ವಿಚಾರ ನೋಡಿದ್ರೆ, ಈಗ ಇವರು ಹೇಳಿದ್ರು ಸ್ಟ್ಯಾಟಿಸ್ಟಿಕ್ಸ್ ತೆಗಿಬೇಕು, ಯಾರ್ಯಾರ ಜೊತೆ ಓಡಿ ಹೋಗಿದ್ದಾರೆ, ಏನ್ ವಿಚಾರ ಅಂತ ಹೇಳಿ. ಸ್ಟ್ಯಾಟಿಸ್ಟಿಕ್ಸ್ ತೆಗೆಯುವ ಅಗತ್ಯ ಇಲ್ಲ. ಇದಕ್ಕೆ ಸಂಬಂಧಪಟ್ಟ ಯಾರ್ಯಾರು ಸಂಘಟನೆಯವರು ಇದ್ದಾರೆ ಅವರ ಹತ್ರನೇ ಲೆಕ್ಕಾಚಾರ ಇದೆ. ಅವರೇ ಹೇಳ್ತಾರೆ, ನಮ್ಮ ಹುಡುಗಿಯರೇ ಅಂದ್ರೆ ಯಾರು ಹುಡುಗಿ ಓಡಿ ಹೋಗಿದ್ದಾಳೆ 95% ಆಫ್ ದಿ ಕೇಸಸ್ ಯಾರು ಈ ತರ ಇಶ್ಯೂಸ್ ಆಗಿದೆ, ಅವರ ಪೇರೆಂಟಲ್ ಬ್ಯಾಕ್ಗ್ರೌಂಡು ಇದರ ಬಗ್ಗೆ ಬಹಳ ಸ್ಟ್ರಿಕ್ಟ್ ಆಗಿರುವವರೇ. ಒಂದು ಸಂಘಕ್ಕೆ ಸಪೋರ್ಟ್ ಮಾಡುವವರು ಅಥವಾ ಒಂದು ಸಂಘದ ಕಾರ್ಯಕರ್ತರು, ಅಂತಹ ಮನೆಯ ಹುಡುಗಿಯವರೇ ಹೆಚ್ಚು ಹೋಗಿದ್ದಾರೆ. ಅದೇ ರೀತಿ ನಮ್ಮ ಮುಸ್ಲಿಂ ಸಮುದಾಯದಲ್ಲಿ ಸಾಗಿದೆ. ಯಾರನ್ನು ನಾವು ಹೆಚ್ಚು ಹಿಡಿದಿಡ್ಲಿಕ್ಕೆ ಟ್ರೈ ಮಾಡ್ತೇವೆ ನೋಡಿ, ಅಂಥವರಲ್ಲಿ ಇಂಥ ಪ್ರಾಬ್ಲಮ್ ಆಗಿದೆ. ಈಗ ಹಿಡಿದು ಅಂತ ಹೇಳಿದ್ರೆ ಹೇಗೆ ಸ್ವಾಮಿ? ಈಗ ಒಂದು ಟೀನೇಜಲ್ಲಿ ಪರಸ್ಪರ ಆಕರ್ಷಣೆ ಅನ್ನೋದು ಒಂದು ತುಂಬ ಮೆಚ್ಯೂರ್ ಆಗಿರೋದಿಲ್ಲ. ಆಕರ್ಷಣೆ ಸ್ವಾಭಾವಿಕ. ಮತ್ತೆ ಯಾರನ್ನು ಏನು ಆಕರ್ಷಣೆಗೆ ಒಳಗಾಗುವುದು, ಒಳಪಡುವುದು, ಇದೆಲ್ಲ ಸರ್ವೇ ಸಾಮಾನ್ಯ ವಿಚಾರಗಳು. ಮತ್ತೆ ನೀವು ಯಾರ ಜೊತೆಗೆ ಏನು ಸ್ನೇಹಾಚಾರ ಇದನ್ನೆಲ್ಲ ಕಟ್ಟಿ ಹಾಕ್ಲಿಕ್ಕೆ ಬೀದಿ ಬದಿಯಲ್ಲಿ ಲಾಠಿ ಹಿಡ್ಕೊಂಡು ನಿಂತು ಅದನ್ನೆಲ್ಲ ನಿಯಂತ್ರಣ ಆಮೇಲೆ ಬರ್ತೇನೆ. ಆಮೇಲೆ ನಾವೀಗ ಎಷ್ಟೋ ರಾಷ್ಟ್ರೀಯ ನಾಯಕರುಗಳನ್ನೆಲ್ಲ ನೋಡೋಣ. ಅವರ ಮದುವೆಗಳು, ಬಾಲಿವುಡ್ ಸ್ಟಾರ್ಗಳು ಅವರ ಮದುವೆಗಳು, ರಾಷ್ಟ್ರೀಯ ನಾಯಕರುಗಳ ಮಕ್ಕಳ ಮದುವೆಗಳು ಅಲ್ವಾ? ಯಾರು ಎಷ್ಟು ಬೀದಿಯಲ್ಲಿ ನಿಂತು ಗಲಾಟೆ ಮಾಡಿದ್ದಾರೆ. ಈಗ ಪ್ರತಿಯೊಬ್ಬರೂ ಅವರವರ ಮಕ್ಕಳನ್ನು ಒಳ್ಳೆಯ ದಾರಿಯಲ್ಲಿ ಹೋಗಬೇಕು, ಅವರಿಗೆ ಒಳ್ಳೆಯ ಶಿಕ್ಷಣ ಬೇಕು, ಒಳ್ಳೆಯ ಸಂಸ್ಕಾರ ಬೇಕು ಅನ್ನೋದು ಕರೆಕ್ಟ್, ಖಂಡಿತವಾಗಿಯೂ ಬೇಕು, ಒಪ್ಪಲೇಬೇಕು, ಆಗಲೇಬೇಕಾದದ್ದು. ನೀವು ಹೇಳಿದಾಗೆ ಮನೆಯಲ್ಲಿ ತಪ್ಪಿದರೆ, ಬೀದಿಯಲ್ಲಿ ತಪ್ಪಿದರೆ, ಶಾಲೆಯಲ್ಲಿ ತಪ್ಪಿದರೆ, ಊರಲ್ಲಿ ತಪ್ಪಿದರೆ, ಪೋಷಕರಿಗೆ ಮಾಹಿತಿ ಕೊಡಿ, ಮಾತಾಡಿ, ತಿದ್ದಲಿಕ್ಕೆ ಪ್ರಯತ್ನ ಮಾಡಿ. ನೀವು ಲಾಠಿ ಹಿಡಿದು ಏನು ಮಾಡ್ತೀರಿ? ಮತ್ತೆ ಲಾಠಿ ಹಿಡಿದು ಮಾಡಲಿಕ್ಕೆ ನಿಮಗೆ ಅಷ್ಟು ಬೇಗ ಆ ಗಾಡಿಯಲ್ಲಿ ಬರ್ತಾ ಇರೋರು ಅಥವಾ ಹೋಟೆಲಲ್ಲಿ ಇರುವವರು ಯಾರೋ ಒಂದು ಅವರು ಅನೈತಿಕ ಕಾರಣಕ್ಕೆ ಅಲ್ಲಿ ಬಂದಿದ್ದಾರೆ ಹೇಳಿ ನೀವು ಡಿಸಿಷನ್ ತಗೊಂಡದ್ದು ಹೇಗೆ ಹೇಳು?
ಮೊನ್ನೆ ಘಟನೆಯನ್ನು ನಾವು ನೋಡೋಣ, ಅವರೆಲ್ಲರೂ ಮೆಡಿಕಲ್ ಕಾಲೇಜ್ ಸ್ಟೂಡೆಂಟ್ಸ್. ಅದು ಆಯ್ತು. ಈಗ ಮೂಡುಬಿದ್ರೆ, ಏನು ಮೂಡುಬಿದ್ರೆಯಲ್ಲಿ ಹೌದು, ಅದೊಂದು ಈಗ ಮೂಡುಬಿದ್ರೆ ಇದು ಒಂದು ಹಿಂದೂ ಮುಸ್ಲಿಂ ಗಂಡ ಹೆಂಡತಿ ಹಿಂದೂ ಅಂದರೆ ದಾರಿಯಲ್ಲಿ ಹೋಗುವಾಗ ಕರ್ಕೊಂಡೋದ್ರು. ಸೊ ಅದು ಹೇಗೆ ಅಷ್ಟು ಈಗ ನಾನೇ ನಮ್ಮ ಮನೆ ಹತ್ರ ಕ್ರಿಶ್ಚಿಯನ್ಸ್ ಮನೆ ಇದೆ. ನಾವು ಎಲ್ಲಾದರೂ ಗಾಡಿಯಲ್ಲಿ ಬರುವಾಗ ಒಬ್ಳು ಕ್ರಿಶ್ಚಿಯನ್ ಮಹಿಳೆ ಸಿಗ್ತಾರೆ ನಮ್ಮ ಪಕ್ಕದ ಮನೆಯವರೆಲ್ಲ. ನಾನು ಬನ್ನಿ ಅಮ್ಮ ಕೂತ್ಕೊಳ್ಳಿ ಹೇಳ್ತೇನೆ. ಇಲ್ಲ, ನಾನು ಹೋಗುವಾಗ ಕೆಲವೊಮ್ಮೆ ಅವರು ಒಬ್ಬೊಬ್ಬರೇ ರಿಕ್ಷಾ ಅಂತ ಹೇಳಿ ಸರ್ ಬಲ್ಲೆ ಅಂತ ಹೇಳ್ತಾರೆ, ನಾವು ಕೂತ್ಕೊಂಡು ಹೋಗ್ತೇವೆ. ಸೊ ನೀವು ಆನ್ ಸ್ಪಾಟಲ್ಲಿ ಅದರ ನಿರ್ಧಾರಕ್ಕೆ ಬರುವುದು ಹೇಗೆ? ಇಂಥ ಘಟನೆಗಳಾದಾಗ ನಿಮ್ಗೆ ಯಾರು ಮಾಹಿತಿ ಕೊಡೋದು, ಅದನ್ನು ಡಿಸಿಷನ್ ತಗೊಳ್ಳೋದು ಯಾರು? ಇದು ಒಂದು ಗೊಂದಲಕಾರಿಯಾದಂಥ ಇವರು ಚಟುವಟಿಕೆ ಹೇಳಲಿಕ್ಕೆ ಕಾರಣ. ಎರಡನೇದು, ಹೋಗಲಿಕ್ಕೆ ಇಲ್ಲ ಯಾರೊಟ್ಟಿಗೆ, ಅದನ್ನೇ ನಾನು ಹೇಳಿದ್ದು, ಯಾರೊಟ್ಟಿಗೂ ಹೋಗ್ಲಿಕ್ಕಿಲ್ಲ ಹೇಳುವಂಥ ನಿಯಮವನ್ನು ಸರ್ಕಾರಗಳು ತಂದು ಬಿಡಲಿ, ನೋಡ ಜಾರಿ ಆಗಲಿ. ಈಗ ಎಂ ಜೆ ಗೌಡರ ಸರ್ಕಾರಗಳು ತಂದು ಇಡ್ಲಿ ಅಂತ ಹೇಳಿದ್ರೆ ದೊಡ್ಡ ದೊಡ್ಡ ನಾಯಕರುಗಳಿದ್ದಾರೆ, ಜನಪ್ರತಿನಿಧಿಗಳಿದ್ದಾರೆ, ಅವ್ರು ಯಾರು ಈ ಘಟನೆ ಬಳಿಕ ಮಾತಾಡುದಿಲ್ಲ. ಅದಕ್ಕೆ ಈ ಪ್ರಶ್ನೆ ಕೇಳಿದ್ದು. ಯಾಕೆ ಮಾತಾಡುದಿಲ್ಲ ಅಂತಂದ್ರೆ ಆ ಕಾನೂನು ತರಲಿಕ್ಕೆ ಆಗುದಿಲ್ಲ. ಅಲ್ಲ, ಕಾನೂನು ತರುವ ವಿಚಾರ ಇರಲಿ. ಈಗ ಪ್ರತಿ ಊರಲ್ಲಿ ಈಗ ನಾವು ನೋಡ್ತಾ ಇದ್ದೇವೆ, ನಮ್ಮ ಕರಾವಳಿ ಭಾಗದಲ್ಲಿ ಈ ರೀತಿಯ ಮೊರಲ್ ಪೊಲೀಸಿಂಗ್ ಆಗುವಂಥದ್ದು. ಆದ ಮರು ದಿವಸ ಒಂದಷ್ಟು ಜನ ಒತ್ತಾಯ ಮಾಡ್ತಾರೆ, ಏನು ಅವರ ಮೇಲೆ FIR ಮಾಡಿ ಅಂತ. ಆದರೆ ಈ ಐದರ್ ಮುಸ್ಲಿಂ ಅವರ ಹಿಂದೂ ಸಂಘಟನೆಯ ಉನ್ನತ ನಾಯಕರುಗಳು ಅಥವಾ ಇವತ್ತು ಜನಪ್ರತಿನಿಧಿಗಳು ಅಂತ ಅನಿಸಿಕೊಂಡವರು ಅವರು ಬಾಯಿ ಮುಚ್ಚಿ ಹಾಕಿ ಕೂತ್ಕೊಂಡಿರ್ತಾರೆ. ಅವ್ರು ಬಾಯಿ ಮುಚ್ಚಿ ಹಾಕಿ ಕೂತ್ಕೊಂಡ್ರೆ ಅವ್ರು ಹೇಳಿರಲ್ಲ. ಈಗ ಏನಂತಂದ್ರೆ ಅದು ಚುನಾವಣೆ ಅಧಿಕಾರ ಮತ್ತು ಸಂಘಟನಾತ್ಮಕವಾಗಿ ಬೆನಿಫಿಷಿಯಲ್ ಸ್ಕೀಮ್. ಅದು ಈ ಕಾರ್ಯಕರ್ತರ ಪರವಾಗಿ ಮಾತಾಡ್ಬೇಕಲ್ವಾ? ಈ ಕಾರ್ಯಕರ್ತರ ಪರವಾಗಿ ಮಾತಾಡ್ಬೇಕಲ್ಲ. ಈಗ ಮೊನ್ನೆ ದಿವಸದ್ದು ಸುರತ್ ಕಲ್ಲದೆ ಭಾಷಣ ನೋಡುವ ನಾವು. ಆಯ್ತು, ಭಾಷಣ ಆಗಿ 2 ದಿವಸದ ತನಕ FIR ಆಗಿರ್ಲಿಲ್ಲ. ಆಮೇಲೆ ಚೈತ್ರ ಕುಂದಾಪುರ ಅನ್ನೋರ ಮೇಲೆ FIR ಆಯ್ತು. ಅವರು ಈಗ ಈಗ ಕೋರ್ಟು ಕಚೇರಿ ವಿಪರ್ಯಾಸ ಏನಂತ ಹೇಳಿದ್ರೆ MLA ಅವರು ಖುದ್ದು ಹೋಗಿ ಆ ಮೂಡಬಿದ್ರೆಯ ಒಂದು ಯಾರು ಅಕ್ಯೂಸ್ಡ್ ಯಾರಿದ್ದಾರೆ ಅವರನ್ನು ಖುದ್ದು ಹೋಗಿ ಜಾಮೀನು ಕೊಟ್ಟು ಕರ್ಕೊಂಡು ಬರ್ತಾರೆ. ಹಾಗಾದ್ರೆ ನಮ್ಮ ಅದಕ್ಕೆ ಯಾವ ರೀತಿಯಲ್ಲಿ ಹೋಗ್ತಿದ್ದೇವೆ ಅಂತ ಹೇಳಿ ಅದರ ಬಗ್ಗೆ ನಾವು ಯೋಚನೆ ನಾಯಕರುಗಳು ಹೇಳಿ. ಆಗಿದ್ರೆ ಈ ಹುಡುಗರು ಮಾಡ್ತಾ ಇರೋದು ಸರಿ, ಇದು ಈ ಜಿಲ್ಲೆಯ ಬಂದು ಬಿಡಿಸಿಕೊಂಡು ಹೋಗ್ತಿದ್ದಾರೆ ಸಮರ್ಥನೆ, ಅದಕ್ಕೆ ಸಮರ್ಥನೆ, ಆ ನಿಯಮ ಇದೆ ಅಂತೇನಿಲ್ಲ. ನೋಡಿ, ಈಗ ಪ್ರಾಬ್ಲಮ್ ಏನಾಗಿದೆ ಅಂತ ಹೇಳಿದ್ರೆ, ಈಗ ಜಿಲ್ಲೆಯಲ್ಲಿ ಕಳೆದ ಒಂದು ತಿಂಗಳಿನಿಂದ ನೋಡಿದ್ರೆ ದೇವಸ್ಥಾನ ಕೆಡವುವಿಕೆ ವಿಚಾರ ಆಗಿದ್ದಿರ್ಬೋದು, ಅಥವಾ ಮೊನ್ನೆ ನಡೆದಂತ ಮೊರಲ್ ಪೊಲೀಸಿಂಗ್ ನಲ್ಲಿ ಆಗಿದ್ದಿರ್ಬೋದು, ಅಥವಾ ಈ ಸುರತ್ ಕಲ್ಲಲ್ಲಿ ನಡೆದಂತ ಭಾಷಣದ ವಿಚಾರ ಇದೆಲ್ಲ ನೋಡುವಾಗುಂಟಲ್ಲ, ಒಂದು ಆಂಗಲ್ ಅಲ್ಲಿ ಏನ್ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ಸದ್ಯದಲ್ಲಿ ಈಗ ಎಲೆಕ್ಷನ್ ಬರುವ ಲಕ್ಷಣಗಳು ಕಾಣಿಸ್ತಾ ಇದೆ. ಮೋಡ ಮುಸುಕಿದ ವಾತಾವರಣ ಈಗ ಇದೆ. ಈಗ ಇದನ್ನೆಲ್ಲ ಇವರದ್ದು ರಾಜ್ಯದಲ್ಲಿ ಚುನಾವಣೆ ಬರುವ ವರ್ಷ ಇರುವುದು ಖಂಡಿತ ಅಲ್ಲ, ಬರುವ ವರ್ಷ ಅಲ್ಲ, ಇದು ಅದಕ್ಕಿಂತ ಮುಂಚೆನೆ ಬರ್ತದೆ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಈಗ ಇವರ ಹಲವಾರು ಫೇಲ್ಯೂರ್ಸ್ ಗಳನ್ನು ಮುಚ್ಚಿ ಹಾಕ್ಲಿಕ್ಕೆ ಇಂಥ ವಿಚಾರಗಳನ್ನು ಮೇಲೆ ಎತ್ತಿ ಹಾಕಿದ್ರೆ ಉಂಟಲ್ಲ, ಜನರು ಡಿವೇಟ್ ಆಗ್ತಾರೆ. ನೋಡಿ, ಇವತ್ತು ಪೆಟ್ರೋಲ್ ಬೆಲೆ ಸಿದ್ಧತೆ ಮಾಡಿಕೊಳ್ತಾರೆ. ಇವತ್ತು 110 ರೂಪಾಯಿ. ಈಗ ಎಲೆಕ್ಷನ್ಗೆ 1 ವರ್ಷದ ಮೊದಲೇ ಸ್ಟಾರ್ಟ್ ಆಗುತ್ತೆ ಈ ರೀತಿಯ ಸಿದ್ಧತೆಗಳಲ್ಲ. ನೀವು ಹೇಳಿದ ಪ್ರಕಾರ ಸಿದ್ಧತೆ ಅಂತ ತಿಳ್ಕೊಳ್ಳೋಣ ನಾವು. ನೋಡಿ, ಪೆಟ್ರೋಲ್ ಬೆಲೆ 110 ರೂಪಾಯಿ ಇವತ್ತು ಚಿತ್ರದುರ್ಗದಲ್ಲಿ ಒಂದು ಕಡೆ ಹೈಯೆಸ್ಟ್ ಇದೆ. 112 ರೂಪಾಯಿ 78 ಪೈಸೆ ನಾವು ಆಗ ಕೂತು ಲೆಕ್ಕ ಹಾಕ್ತಿದ್ವಿ. ಓಕೆ, 113 ರೂಪಾಯಿ ರೌಂಡ್ ಫಿಗರ್ ಇಟ್ಕೊಳ್ಳಿ. ನೋಡಿ, ಕೆಲವು ಅದಕ್ಕೆ ಸಮರ್ಥನೆ ಮಾಡುವವರು ಕೂಡ ಇದ್ದಾರೆ, ಪೆಟ್ರೋಲ್ ಸಮರ್ಥನೆ ಮಾಡಿಕೊಳ್ಳುವವರು ಇದ್ದಾರೆ. 100 200 ಆಗ್ಲಿ ನಾವು ನಡ್ಕೊಂಡು ಓಟ್ ಹಾಕ್ತೇವೆ ಅಂತ ಹೇಳಿ. ನೀವು ಯಾರಿಗೆ ಓಟ್ ಹಾಕಿ, ನೋ ಪ್ರಾಬ್ಲಮ್, ನಾವು ನಡ್ಕೊಂಡೇ ಹೋಗ್ತೇವೆ. ಅದು ಪೆಟ್ರೋಲ್ ನ ಸಮಸ್ಯೆ ಕಾರಿನಲ್ಲಿ ಹೋಗುವವನಿಗೆ ಮಾತ್ರ ಆಯ್ತು, ಡೀಸೆಲ್ ನ ರೇಟ್ ಆಯ್ತು, ಅದು ಕಾರ್ನಲ್ಲಿ ಹೋಗುವವನಿಗೆ, ಅದು ಬಸ್ ಮಾಲೀಕನಿಗೆ ಸಮಸ್ಯೆ ಅಂತ. ಅದರಿಂದ ಜನಸಾಮಾನ್ಯರಿಗೆ, ನಾವು ತಿನ್ನುವ ದವಸ ಧಾನ್ಯಗಳಿಗೆ ದರ ರೇಟ್ ಜಾಸ್ತಿ ಆಗುತ್ತೆ ಅನ್ನೋದನ್ನು ಪ್ರಸ್ತಾಪವು ಮಾಡುದು. ಅಲ್ಲ, ಅವ್ರು ಹೇಳ್ತಾರಲ್ಲ, ಹಲವಾರು ಸಮರ್ಥನೆಗಳು ಕೊಡ್ತಾರೆ. ಇವರು 400 ರೂಪಾಯಿ ಕೊಟ್ಟು ಮೀನ್ ತಕೊಳ್ಳಿಕ್ಕೆ ಹೋಗ್ತಾರೆ, 100 ರೂಪಾಯಿ ಕೊಟ್ಟು ಪೆಟ್ರೋಲ್ ಹಾಕುದಿಲ್ಲ ಅಂತ ಹೇಳಿ. ಇಲ್ಲಿ 100 ರೂಪಾಯಿ ಪೆಟ್ರೋಲ್ ಏರಿದಕ್ಕೇನೆ ಅಲ್ಲಿ ಮೀನಿಗೆ 400 ರೂಪಾಯಿ ಆದದ್ದು ಅಂತ ಹೇಳಿ ಆ ಕಾಮನ್ ಸೆನ್ಸ್ ಅವರಿಗೆ ಇರುವುದಿಲ್ಲ. ಆ ತರದ ಮನಸ್ಥಿತಿಯವರು ಇಡ್ತಾರೆ. ಬೋಟ್ ಮಾಲೀಕರು ಹೇಳ್ತಾರೆ, ಈ ಬಾರಿಯ ಡೀಸೆಲ್ ಪೆಟ್ರೋಲ್ ದರ ಏರಿಕೆ ನಮ್ಮನ್ನು ಯಾವ ರೀತಿಯಾಗಿ ಕಂಗಾಲು ಮಾಡಿದೆ ಅಂತ. ಖಂಡಿತ ನಮ್ಮಲ್ಲಿ ಲೈವ್ ಅಲ್ಲಿ ಟಿವಿಲಿ ಹೇಳಿದ್ರು ಬೋಟ್ ಮಾಲೀಕರು. ಆದ್ರೆ ಆ ಇಸ್ಯುಗಳು ಚುನಾವಣೆ ಬರೋವಾಗ ಮರ್ತೋಗ್ತದೆ.